ಇವಾಗಷ್ಟೇ ಮಾತಾಡಿದ್ದಾರೆ ಅವರು. ದೀಪಣ್ಣ ಈಗ ಹಲೋ ಮಾತಾಡಿದಲ್ವಾ? ಹಲೋ ಹಲೋ ನಮಸ್ತೆ. ನಮಸ್ತೆ ಅಣ್ಣ. ನಾನು ದೀಪ ಶೆಟ್ಟಿಗಾರ್ ಅಂತ ಮಾತಾಡ್ತಿದ್ದೇನೆ. ಹೇಳಿ ಅಣ್ಣ. ಅದು ಎಂತ ವಿಷಯ ಆಯ್ತಂತ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಇಲ್ಲಿಯವರೆಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಏನಾಗಿದೆ ಎಂತಾಗಿದೆ, ನೀವು ಕೊರಗ ಜನರನ್ನು ನಂಬಲಿಕ್ಕೆ ಕಾರಣ ಎಂತ, ಏನಾಯ್ತು, ಮತ್ತೆ ಇದ್ರ ಬಗ್ಗೆ ಒಂದು ನಮ್ಗೆ ಕರೆಕ್ಟ್ ಆಗಿ ಒಂದು ವಿವರ ತಿಳಿಸಿ ಮೇಡಮ್. ಸರಿ ಅಣ್ಣ. ನನ್ ತುಂಬಾ ಬಡ ಕುಟುಂಬ. ನನ್ ತಂದೆ ಇಲ್ಲ, ತಾಯಿ ಒಬ್ರೇ ಇದ್ದಿದ್ದು. ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ವಿ. ನಮ್ಮಮ್ಮ ತರಕಾರಿ ಎಲ್ಲ ವ್ಯಾಪಾರ ಮಾಡ್ತಾ ಇದ್ವಿ. ಆಗ ನಮ್ಮ ಮನೆ ಪಕ್ಕದಲ್ಲಿ ಮಂಗಳೂರವ್ರೊಬ್ರು ಬಂದ್ಬಿಟ್ಟು ಮನೆ ಬಾಡಿಗೆ ಮಾಡ್ಕೊಂಡಿದ್ರು. ನನ್ಗೆ ಅವಾಗ ಒಂದ್ 13-14 ವರ್ಷ ಆಗಿರ್ಬೋದು. ಆ ಟೈಮಲ್ಲಿ ಆಂಟಿ ಏನ್ ಮಾಡ್ತಿದ್ದೀರಾ ನೀವು, ಈ ತರ ಇವತ್ತು ಸಂಕ್ರಮಣ ಅಲ್ವಾ, ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರು. ಆ ಅಜ್ಜನ ಸ್ವಾಮಿ ಕೊರಗಜ್ಜನ್ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ರು. ಅವತ್ತು ಬಡಿಸ್ತಿದ್ರು, ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ನನಗೆ ನಮ್ಮಪ್ಪ ಯಾರಂತ ಗೊತ್ತಿಲ್ಲ, ನಾನ್ ನೋಡಿಲ್ಲ ನಮ್ಮ ಅಪ್ಪನ ಮುಖ, ಹೇಗಿದ್ದೀರಿ ಏನ್ ಕತೆ ಅಂತ ಹೇಳಿ. ಅದಕ್ಕೆ ನಾನು ಅಜ್ಜನ ಹತ್ರ ನಮ್ಮ ಅಪ್ಪನ್ ತೋರ್ಸು ಅಂತ ಒಂದು ನಮ್ಮ ಅಜ್ಜನೇ ಇರ್ಬೋದು, ಅವಾಗ ಅಜ್ಜನ ನನಗೆ ಗೊತ್ತಿಲ್ಲ ಕೊರಗಜ್ಜ ಅಂತ ಹೇಳಿ. ನಾನು ಬೇಡ್ಕೊಳ್ಳಿ ಸ್ಟಾರ್ಟ್ ಮಾಡ್ದೆ ಅವತ್ತಿಂದ. ಆಮೇಲೆ ನನ್ಗೊಂದ್ ಮಿರಾಕಲ್ ಆಗಿದೆ ಅಂದ್ರೆ, ಅಜ್ಜನ್ ಬೇಡ್ಕೊಂಡ್ ಬಂದಾಗಿಂದ ನಾನು ನಮ್ಮಪ್ಪನ ಅದು ನಮ್ಮಮ್ಮನೆ ತೋರಿಸಿದ್ರು, ನೋಡೆ ನಿಮ್ಮ ಅಪ್ಪ ಅಲ್ಲಿ ಹೋಗ್ತಿದ್ದಾನೆ ಅಂತ ಹೇಳಿ. ನಮ್ಮ ಅಪ್ಪನ ಮುಖ ಒಂದೇ ಸಲ ನಾನು ನೋಡಿರೋದು ಮಾರ್ಕೆಟ್ಗೆ. ಅವತ್ತಿಂದ ನಾನು ಅಜ್ಜ ಅಜ್ಜ ಅಂತ ಬೆಳ್ಕೊಂಡ್ ಬಂದೆ. ಆಮೇಲೆ ನೀವು ಹಾಗೆ ಅಜ್ಜನ ಮೇಲೆ ನಿಮ್ಗೆ ಭಕ್ತಿ ಬಂತು. ಓಕೆ, ಈಗ ನೀವು ಈ ಅಜ್ಜನ ಇದು ಮಾಡ್ಬೇಕಂತೇಳಿ ನಿಮ್ಗೆ ಹೇಗೆ ಬಂದದ್ದು ಹೇಳಿ? ಅಂತ ಹೇಳಿದ್ರೆ ಅಜ್ಜನ್ ಇದು ಮಾಡ್ಬೇಕು, ಅಜ್ಜನ ಅಗಿಲು ಸೇವೆ ಮಾಡ್ಬೇಕು ಅಂತ ಹೇಳಿದಾಗ ಅಜ್ಜನ ಒಂದಿನ ಕನ್ಸಲ್ ಬಂದ್ರು. ಏನೇನ್ ಆಗ್ತಿದ್ರು ನನಗ್ ಗೊತ್ತಿಲ್ಲ. ನಾನು 8 ವರ್ಷ 9 ವರ್ಷ ನನಗ್ ಬುದ್ಧಿ ಬಂದಾಗಿಂದ ನನ್ ಕೋಳಿ ಸಾರು ಹುಂಜ ಮಾಡ್ಬೇಕು ಅಂತ ಚಿಕ್ಕ ಮಗು, ನನ್ ಜೊತೆಲಿ ಆಡ್ಕೊಳ್ಳೋ ಒಂದ್ ಮಗು. ಅಲ್ಲಲ್ಲ ಅದಿರ್ಲಿ ನಿಮ್ಮ ಮೊದ್ಲಿದ್ದು ಬೇಡ, ನಮ್ಗೆ ಎಂತ ಗೊತ್ತಾ, ಈಗ ನಿಮ್ಗೆ ಅಜ್ಜ ನಿಮ್ಮ ಕನ್ಸಲ್ಲಿ ಬಂದದ್ದ, ಹೇಗೆ ಬಂದದ್ದು ನಿಮ್ಗೆ? ಈ ಅಜ್ಜನ್ ಇದು ಮಾಡ್ಬೇಕು, ಕೊರಗಜ್ಜನ ಇದು ಮಾಡ್ಬೇಕಂತೇಳಿ ಯಾರು ಹೇಳಿದ ಹೇಳಿ? ಗುಡಿ ಕಟ್ಟಿಸ್ಬೇಕು ಅಂತ. ಹೌದೌದು. ನಾನು ಇತ್ತೀಚೆಗೆ ಮೈಸೂರಲ್ಲಿ ಓಪನ್ ಆಗಿತ್ತಲ್ಲ ಸ್ವಾಮಿ, ನಾನು ಕುತ್ತರ್ಗ್ ಹೋಗ್ಬೇಕು ಅನ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ಹೋಗ್ಲಕ್ ಆಗಿಲ್ಲ, ನನ್ 3 ಹೆಣ್ಮಕ್ಳು ಹೋಗಕ್ ಆಗಿಲ್ಲ ಕುತ್ತರ್ಗೆ. ಮಂಗ್ಳೂರ್ ಹೆಂಗಿದೆ ಅಂತ ನಾನು ಹೋಗಕ್ ಆಗಿಲ್ಲ. ಅಜ್ಜನ್ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ನಾನು ಅಜ್ಜನ್ ತುಂಬಾನೇ ಭಕ್ತಿ ಇನ್ನೂ ಜಾಸ್ತಿ ಬಂತು. ಆಮೇಲೆ ಅಂದ್ರು ಇಲ್ಲಿ ಮೈಸೂರಲ್ಲಿ ಆಗಿದೆ ಅಂತ ಹೇಳಿದ್ರು. ಮೈಸೂರಲ್ಲಿ ಹೋಗಿ ನೋಡಿ ಬಂದೆ. 12ನೇ ತಾರೀಕು ಆಗಸ್ಟ್ 12ನೇ ತಾರೀಕು ನೆನ್ಪಿದೆ, ಹುಣ್ಣಿಮೆ ದಿವಸ. ಅವತ್ತು ಹೋಗಿ ಕೇಳ್ಬಿಟ್ಟು ನನ್ ಕಷ್ಟ ಇನ್ನೂ ಪರಿಹಾರ ಆಗಿಲ್ಲ ಅಂತ ಹೇಳಿ ಎಲ್ಲ ನನ್ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡ್ ಬಂದೆ. ಅವಾಗ ಅಜ್ಜ ಹೂವಿನ ರೂಪದಲ್ಲಿ ವರ ಕೊಟ್ಟಿದ್ದಾರೆ ಅಲ್ಲಿ. ನಿಮ್ಗೆ ಕನಸಲ್ಲಿ ಬಂದಿದ್ರ ಅಜ್ಜ? ಅವತ್ ರಾತ್ರಿ ಸ್ವಾಮಿ ಬಂದಿದ್ದು ಕನಸಲ್ಲಿ. ಅಜ್ಜಲ್ಲಿ ಬಂದು ಎಂತ ಹೇಳಿದ್ರು ಕನಸಲ್ಲಿ ಬಂದು? ರಾತ್ರಿ ಅಜ್ಜ ಬಂದು ನನಗೆ ತುಳು ಭಾಷೆಯಲ್ಲಿ ಹೇಳಿದ್ರು. ನನಗೆ ತುಳು ಹೇಳಕ್ ಬರಲ್ಲ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಅಲ್ಲ ನೀವು ಮಂಗ್ಳೂರಿಗೆ ಇಲ್ಲಿ ತನಕ ಕೊರಗಜ್ಜ ಇದಕ್ಕೆ ಬರ್ಲಿಲ್ಲ? ಇಲ್ಲಿ ತನಕ ಅಲ್ಲ ಬರ್ಲಿಲ್ಲ ಸ್ವಾಮಿ, ನಾನು ಬರಕ್ ನನ್ನ ಹತ್ರ ಏನು ಇಲ್ಲ ಸ್ವಾಮಿ. ಬರ್ಲಿಲ್ಲ ನೀವು ಇಲ್ಲಿ, ನೀವು ಅಲ್ಲಿ ಮೈಸೂರಿಗೆ ಹೋದದ್ದು ಫಸ್ಟ್ ಮೈಸೂರಿಗೆ ಸ್ವಾಮಿ ಹೋಗಿದ್ ನಾವು. ಮೈಸೂರಿಗೆ ಹೋಗಿ ನಿಮ್ಗೆ ಅಜ್ಜ ಕನಸಲ್ಲಿ ಬಂದು ಎಂತ ಹೇಳಿದ್ರೆ ಹೇಳಿ? ಅಜ್ಜ ಕನಸಲ್ಲಿ ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ. ನಾನ್ ನಿನ್ ಹಿಂದೆನೆ ಬಂದಿದ್ದೀನಿ, ನನಗೆ ಸ್ಥಳವನ್ನು ಕೊಡು, ನೀನಿರೋ ಸ್ಥಳವನ್ನು ಕೊಡು ನನಗೆ ಅಂತ, ನನಗೆ ಅಭಿವೃದ್ಧಿ ಮಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಅಲ್ಲಿ ಒಂದು ಕೇಳಿದ್ದೆ ನನ್ನ ಅಜ್ಜನ ಹತ್ರ, ಅಜ್ಜ ಬೆಂಗಳೂರಲ್ಲಿ ಎಲ್ಲಾದ್ರೂ ಬಂದು ಇದು ಒಂದು ದೇವಸ್ಥಾನ ಆಗ್ಲಿ ನಿಮ್ದು, ನಮ್ಗೆ ದೂರ ಆಗುತ್ತೆ, ಕಷ್ಟ ಆಗುತ್ತೆ. ನನ್ನಂತ ಭಕ್ತರು ತುಂಬಾ ಜನ ಇರ್ತಾರೆ, ತುಂಬಾ ಕೂಡ್ರು ಎಲ್ಲ ಇರ್ತಾರೆ. ನಿಮ್ ಮಹಿಮೆ ಎಲ್ಲಾ ಕಡೆನೂ ಗೊತ್ತಾಗಿದೆ. ಇವಾಗ ಚಾಮುಂಡೇಶ್ವರಿ ನೆಲೆ ಆಗಿರೋ ಜಾಗದಾಗ ಬಂದಿದ್ದೀರಾ, ಅದೇ ತರ ಬೆಂಗಳೂರಿಗೆ ಬನ್ನಿ ಅಂತ ನಾನು ಅರಕೆ ಮಾಡಿ. ಈಗ ನಿಮ್ಗೆ ಕನಸಲ್ಲಿ ಬರುವಾಗ ಅದು ಅಜ್ಜನಾಗೆ ಕಾಣಿತಾ? ಅಜ್ಜ ಅಂತ ಹೇಳಿದ್ರ ಅವರೇ? ನನ್ ಏನ್ ತನಿ ಅಜ್ಜ ಕೋಡಿ ಹೊರ್ತಿ ಅಂತಂದ್ರು. ಅವರು ನಿಮ್ಗೆ ಕನಸಲ್ಲಿ ಬಂದು ಯಾನು ತನಿ ಅಜ್ಜೆ ಅಂತ ಹೇಳಿದ್ರಲ್ವಾ? ತನಿ ಅಜ್ಜೆ ಕೋಡಿ. ಅದಾದ ನಂತರ ನೀವೆಂತ ಮಾಡಿದ್ರಿ? ಅಲ್ಲಿ ದೈವಸ್ಥಾನ ಬರುದಿಲ್ಲ, ಅದಕ್ಕೆ ದೈವಸ್ಥಾನ ನೀವೇ ಕಟ್ಟಿದ್ರಾ? ದೇವಸ್ಥಾನ ದಿನ ನನಗೆ 13ನೇ ತಾರೀಕು ರಾತ್ರಿ ನನಗೆ ತಿರ್ಗಾ ಮತ್ತೆ ಕನ್ಸಲ್ ಬಂದ್ರು. ತಿರ್ಗಾ ನನಗೆ ಒಂದು ಅದು ಮಗು ರೂಪದಲ್ಲಿ ಬಂದು, ನನ್ನ ಮಗಳ ರೂಪದಲ್ಲೇ ಬಂದು ಒಂದು ಕಲ್ಲು ಎಲ್ಲಿದೆ ಅಂತ ಹುಡ್ಕಾಡಿಸಿ ನಮ್ಗೆ ಒಂದ್ ದಿನ 2 ತಾರೀಕೆಲ್ಲ ಹುಡ್ಕಾಡಿ ಸಿಗ್ಲಿಲ್ಲ. ಮತ್ತೆ ಆ ಮಗು ಇದ್ರಲ್ಲಿ ಬಂದು, ಆ ಮಗು ವಾಗ್ದಾನದಿಂದ ನಾನು ಹೋಗಿ ಆ ಕಲ್ಲು ಎಲ್ಲಿದೆ ಅಂತ ಹುಡುಕಿ ತಂದು ಆ ಕಲ್ಲು ಮತ್ತೆ ಸಿಕ್ಕಿದ್ದು ನಮ್ಗೆ ಅಜ್ಜ ಹೇಳಿದ ಸ್ಥಳದಲ್ಲಿ. ಆ ಕಲ್ಲು ತಂದು ನಾವು ಸ್ಥಾಪನೆ ಮಾಡಿದ್ವಿ. ನಾವು ಒಬ್ಬರ ಹತ್ರ ಒಂದ್ ನಿಮಿಷ ಅಜ್ಜ ಕನಸಲ್ಲಿ ಬಂದು ಹೀಗೆ ಹೇಳಿ ನೀವು ಆ ಕಲ್ಲನ್ನು ಹುಡುಕಿ ನೀವೇ ಬಂದು ಅಲ್ಲಿ ತಂದದ್ದು ಕಲ್ಲನ್ನಲ್ವಾ?
ಕಲ್ಲು ಹುಡುಕಿ ಅಂದ್ರೆ ಅಜ್ಜ ಈ ಸ್ಥಳಕ್ಕೆ ಹೋಗಿ ಅಜ್ಜ ನಿಮ್ಗೆ ಸ್ಥಳ ಓಕೆ, ಅಜ್ಜ ನಿಮ್ಗೆ ಸ್ಥಳವನ್ನು ತೋರಿಸಿದ್ರು, ನೀವು ಆ ಸ್ಥಳಕ್ಕೆ ಹೋಗಿ ಕಲ್ಲನ್ನು ತಂದು ಅಲ್ಲಿ ಇಟ್ರಿ, ಹೌದಾ? ಇಟ್ವಿ. ಅಲ್ಲಿ ಒಂದ್ ಬೇವಿನ ಅದು ಮರ ಪ್ರತಿಷ್ಠಾಪನೆ ಮಾಡಿದ್ಯಾರಲ್ಲಿ ಆ ಕಲ್ಲನ್ನು? ಪ್ರತಿಷ್ಠಾಪನೆ ಮಾಡಿದ್ದು ನಾವೇ ಸ್ವಾಮಿ. ನೀವೇ ಪ್ರತಿಷ್ಠಾಪನೆ ಮಾಡಿದ್ರಿ, ಯಾರು ಬೇರೆ ಬರ್ಲಿಲ್ಲ, ನೀವೇ ಭಕ್ತಿಯಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿ? ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ವಿ, ಯಾಕಂದ್ರೆ ಅಜ್ಜ ಇದ್ದಾರೆ ಅಂತ ಅಲ್ಲಲ್ಲ, ಇರ್ಲಿ, ನಿಮ್ಮ ಭಕ್ತಿಯ ಬಗ್ಗೆ ನಾನು ಹೇಳಲ್ಲ, ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಅದಕ್ಕೆ ಕಟ್ಟೆಲ್ಲ ಕಟ್ಟಿದ್ರಿ, ಹೌದಾ? ಕಟ್ಟೆಲ್ಲ ಕಟ್ಟಿದ್ವಿ. ಒಂದು ಒಳ್ಳೆ ದಿನ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಬೇಕು ಅಂತ ಹೇಳಿದ್ರು. ಬ್ರಾಹ್ಮಿ ಮುಹೂರ್ತದ 4:15 6 ಗಂಟೆ ಒಳಗಡೆ ನಾವು ಕಲ್ಲು ನೀಟ್ಟು ನಾವು ನಿಮ್ಗೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಬೇಕಂತೆಲ್ಲ ಹೇಳಿದವ್ರು ಯಾರು ಹೇಳಿ? ಇದೆಲ್ಲ ನಮ್ಗೆ ನನ್ ಶಾಸ್ತ್ರ ಕೇಳಿದೆ ಸ್ವಾಮಿ, ಈ ತರ ಅಜ್ಜ ಬಂದು ಹೇಳಿದ್ದಾರೆ ಅಂತ ಹೇಳಿ. ಶಾಸ್ತ್ರ ಕೇಳಿದಾಗ ಶಾಸ್ತ್ರ ಎಲ್ಲಿ ಶಾಸ್ತ್ರದವರು? ನಾವಿಂದ ದೊಡ್ಡಬಳ್ಳಾಪುರದಲ್ಲಿ ಆಂಜನೇಯ ಸ್ವಾಮಿ ದೊಡ್ಡಬಳ್ಳಾಪುರದ ಶಾಸ್ತ್ರ ಹೇಳುವವರು ಹೇಳಿದ್ರು ಹೀಗೆ ಕಟ್ಬೇಕಂತ ಹೇಳಿ, ಸೊ ನೀವೇ ಕಟ್ಟಿದ್ದು, ಪ್ರತಿಷ್ಠಾಪನೆ ಮಾಡಿದ್ರಿ? ಕಟ್ಟಬೇಕಂತ ಕೇಳಿಲ್ಲ ಅವರು. ನಮ್ಗೆ ಈ ತರ ಕನ್ಸಲ್ಲಿ ಅಜ್ಜ ಬಂದು ಹೇಳಿದ್ದಾರೆ ಸ್ವಾಮಿ, ಈ ತರ ಇದು ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ದಕ್ಕೆ ನೀವು ಇದು ಮಾಡಿ ನಿಮ್ ಮನ್ಸಿಗೆ ದೇವ್ರ ಬಂದ್ ಕೇಳಿ ಅಜ್ಜನ ಹತ್ರ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಅವ್ರು ಹೇಳಿದ್ದೇನಂತಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಮಗೂ ಗೊತ್ತು. ಓಕೆ, ಬ್ರಾಹ್ಮಿ ಮುಹೂರ್ತ, ಓಕೆ, ಅದು ಗೊತ್ತಾಯ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿ ಅಂತ ಹೇಳಿದ್ರು, ನೀವು ಕಟ್ಟಿದ್ರಿ, ಹೌದಾ? ಮತ್ತೆ ಕಟ್ಟ ಆದ್ಮೇಲೆ ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು. ಅಲ್ಲ ಬಿಡ್ಲಿ, ಚೆನ್ನಾಗಿ ಮಾಡ್ಕೊಂಡು ಬಂದ್ರಿ, ಎಲ್ಲ ಬಂದ್ರಿ. ಈಗ ಆ ಕೊರಗಜ್ಜನ ಇದಕ್ಕೆ ಮಂಗಳೂರಿನ ದೈವಕ್ಕೆ ಸಂಬಂಧಪಟ್ಟವರು ಯಾರಾದ್ರೆ ಬಂದಿದಾರಾ? ಬಂದಿದ್ದಾರೆ ಸ್ವಾಮಿ. ಅವರು ಬಂದು ಮೊನ್ನೆ ಈ ತಿಂಗಳು ಇದೆ ನವೆಂಬರ್ ಅಲ್ಲ ಸ್ವಾಮಿ, ಹೋದ್ ತಿಂಗಳು ಬಂದು ಇಲ್ಲೆಲ್ಲ ಜಾಗ ಶುದ್ಧ ಎಲ್ಲ ಮಾಡ್ಕೊಂಡ್ ಕೊಟ್ರು. ಮಂಗಳೂರಿನ ದೈವಕ್ಕೆ ಸಂಬಂಧಪಟ್ಟಂತವರು ಅಲ್ಲಿಗೆ ಬಂದು ಜಾಗವನ್ನು ಶುದ್ಧೀಕರಣ ಮಾಡಿ ಅಲ್ಲಿ ನಂಬಬಹುದಂತ ಅವರು ಹೇಳಿದಾರಾ? ಪ್ರಶ್ನೆಯಲ್ಲಿ ಬಂದಿದೆ ನಂಬಬಹುದು ಅಂತ ಆ ಪ್ರಶ್ನೆಯಲ್ಲಿ ಬಂದಿದೆ ನಂಬಬಹುದಂತ ಹೇಳಿದ್ದಾರೆ. ಆ ಬಂದಂತ ಮಂಗಳೂರಿನ ದೈವ ಇದ್ರವರ ಹೆಸರೆಂತ ಹೇಳ್ತೀರಾ? ಕುಪ್ಪೆ ಪದವು ಜನಾರ್ದನ ಸ್ವಾಮಿ ಅಂತ. ಕುಪ್ಪೆ ಪದವು ಜನಾರ್ದನ ಎಂಬವರು ಬಂದು ನಿಮ್ಮಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ರೆ, ಇದು ಹೀಗೆ ನೀವು ನಂಬಬಹುದು, ನೀವು ಮಾಡಿರುವಂತಹ ಪ್ರತಿಷ್ಠಾಪನೆ ಮಾಡಿರುವಂತಹ ಕಲ್ಲನ್ನು ನಂಬಬಹುದು, ಇಲ್ಲಿ ಅಜ್ಜ ಇದ್ದಾರೆ ನಂಬಬಹುದಂತ ಅವರೇ ಹೇಳಿದ್ದಾರೆ. ಅವರು ಹೇಳಿದ್ದಾರೆ. ಅವರು ಹೇಳಿದ ನಂತರ ನೀವು ಇದು ಮಾಡಿದ್ದೀರಾ? ಅಲ್ಲಿ ಇಲ್ಲಿ ತನಕ ಕೋಲ ಎಂತಾದ್ರೆ ಆಗಿದೆಯಾ? ಇಲ್ಲ ಸ್ವಾಮಿ, ಇದೆ ಫಸ್ಟ್ ಕೋಲ ಆಗ್ತಾ ಇರೋದು. ಈಗ ಫಸ್ಟ್ ಕೋಲ ಆಗ್ತಿದೆ ಅಂತ ಹೇಳಿದ್ರಲ್ಲ, ಫಸ್ಟ್ ಕೋಲ ಯಾರು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿಗೆ? ಬರ್ತಾರೆ ಸ್ವಾಮಿ. ಕುಪ್ಪೆ ಪದವು ಜನಾರ್ದನ ಕುಪ್ಪೆ ಪದವು ಜನಾರ್ದನ ಎಂಬವರು ಅಲ್ಲಿ ಕೋಲ ಕಟ್ಲಿಕ್ಕೆ ಈಗ ಬರ್ತಾ ಇದ್ದಾರೆ ಸ್ವಾಮಿ. ಅದಕ್ಕೆ ಖರ್ಚು ವೆಚ್ಚ ಎಷ್ಟು ಅಂತ ಏನಾದ್ರು ಹೇಳಿದಾರಾ? ಖರ್ಚು ವೆಚ್ಚ ಎಷ್ಟಂತ ಹೇಳಲಿಕ್ಕೆ ಆಗ್ಲಿಲ್ಲ ಸ್ವಾಮಿ. ಯಾಕಂದ್ರೆ ನಮ್ಮ ಪ್ರಕಾರ ನಮ್ಮ ಮುಖಾಂತರ ಹೋಗ್ಬೇಕು ಅಂದ್ರೆ 1 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಆದ್ರೂ ಬೇಕಾಗುತ್ತೆ ಸ್ವಾಮಿ. ಯಾಕಂದ್ರೆ ಅಲ್ಲಲ್ಲ, ಅವರು ಎಷ್ಟು ಹೇಳಿದ್ದಾರೆ ಹೇಳಿ? ಅವ್ರು ಅದ್ರ ಬಗ್ಗೆ ಏನು ಹೇಳಿಲ್ಲ ಸ್ವಾಮಿ. ಅವರು ಅದ್ರ ಬಗ್ಗೆ ಎಂತ ಸಹ ಹೇಳಿಲ್ಲ ಅಂತ ಹೇಳಿಲ್ಲ. ಬಟ್ ಅವರು ಅಲ್ಲಿ ಮಾಡಬಹುದು, ಕೊರಗಜ್ಜನ ಕೋಲ ಮಾಡಬಹುದು ಅಂತ ಜನಾರ್ದನ ಕುಪ್ಪೆ ಪದವರೇ ಹೇಳಿದ್ದಾರೆ. ಒಂದು ವಿಷಯ ಮೇಡಮ್, ನಿಮ್ಗೆ ನಾನೊಂದು ವಿಷಯ ಹೇಳ್ತೇನೆ. ನೀವೀಗ ಹೇಳಿದ್ರಲ್ಲ ತುಳುನಾಡಿನ ಎಷ್ಟೋ ಮಂದಿ ಕಾಲ್ ಮಾಡಿ ಬೈತಾ ಇದ್ದಾರೆ, ಆ ರೀತಿ ಹೇಳ್ತಿದ್ದಾರೆ ಅಂತ. ಇದಕ್ಕೆ ಕಾರಣ ಏನಂತ ಹೇಳ್ತೇನೆ ಮೇಡಮ್. ಒಂದನೇದಾಗಿ ನೀವು ಅಲ್ಲಿ ನಂಬಿದ್ದು, ಮತ್ತೆ ಇಲ್ಲಿ ಇವರು ಹೋಗಿ ಅಲ್ಲಿ ನಂಬಬಹುದಂತ ಹೇಳಿರೋದು ಇಲ್ಲಿನ ಜನರಿಗೆ ಗೊತ್ತಿಲ್ಲ. ಎರಡನೇ ವಿಷಯ ಏನಂತ ಹೇಳಿದ್ರೆ, ನಾನು ನಿಮ್ಗೆ ನನ್ನ ಪರ್ಸನಲ್ ಆಗಿ ಹೇಳುದು, ಈಗ ನನ್ನದು ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದವರು, ನಮ್ಮ ಮಾವನವರಾಗಿರ್ಬಹುದು ಫಾರಿನ್ ಅಲ್ಲಿ ಇದ್ದಾರೆ, ಅಥವಾ ಎಷ್ಟೋ ಮಂದಿ ಬೇರೆ ಊರಲ್ಲಿ ಇದ್ದಾರೆ, ಅಥವಾ ನಮ್ಮ ಫ್ರೆಂಡ್ಸ್ ನವರದ್ದು ಎಷ್ಟೋ ಫ್ಯಾಮಿಲಿ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ. ದೈವದ ನೇಮ ಆಗುವಾಗ, ದೈವದ ವಿಷಯ ಆಗುವಾಗ ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಗೊತ್ತಾಯ್ತಾ? ದೈವದ ಬಳಿಗೆ ನಾವು ಹೋಗ್ತೇವೆ ಹೊರತು, ನಮ್ಮ ಮಂಗಳೂರಲ್ಲಿ ಆದ್ರೆ ಇದ್ದಿದೆ ಹೊರತು ಇಲ್ಲಿಂದ ದೈವವನ್ನು ಹೊರ ದೇಶಕ್ಕೆ ಕೊಂಡೋಗಿ ಅಥವಾ ಹೊರ ರಾಜ್ಯಕ್ಕೆ ಕೊಂಡೋಗಿ ಇದು ಮಾಡುವಂತ ಕ್ರಮ ಇದ್ರಲ್ಲಿ ಇಲ್ಲ ನಮ್ಮ ಕಟ್ಲೆಯಲ್ಲಿ. ಅದಕ್ಕೊಂದು ಕಟ್ಲೆ ಕೊರಗಜ್ಜಂತ ಕೆಲವು ಇದು ಬರ್ತದೆ, ಅದು ನೀವು ತಿಳ್ಕೊಳ್ಳಿ. ಯಾಕಂತೇಳಿ ನಿಮ್ಗೆ ಗೊತ್ತಿಲ್ಲ, ನೀವು ನಿಮ್ಮ ಅಜ್ಜನ ಬಗ್ಗಿನ ಭಕ್ತಿಗೆ ನಂಗೆ ಗೌರವ ಇದೆ, ಅಜ್ಜನನ್ನು ನಂಬಿದೀರಾ, ಭಕ್ತಿ ಮಾಡಿದೀರಾ, ಅದು ಓಕೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅದು ಅಲ್ಲಿ ಹೇಗೆ ಬಂತು, ಅಲ್ಲಿ ಹೋಗ್ಬಹುದಾ, ಅದು ಜನರಿಗೆ ಇಲ್ಲಿ ಕನ್ಫ್ಯೂಷನ್ ಇದೆ. ನೀವು ಅಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರೆ, ಆದ್ರೆ ಊರಿನವರು ಪ್ರತಿಷ್ಠಾಪನೆ ಮಾಡಿದ್ರ ಅಂತ ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಯಾರು ಜನಾರ್ದನ ಕುಪ್ಪೆ ಪದವು ಇದ್ದಾರಲ್ಲ ಅವರು ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅವರು ನಿಮ್ಮ ಭಕ್ತಿ ಇದ್ದಾಗ ಅವರು ನಿಮ್ಗೆ ಅಲ್ಲಿ ಬಂದಾಗ ಹೇಳ್ಬೇಕಿತ್ತು, ಈ ರೀತಿ ಮಾಡ್ಲಿಕ್ಕೆ ಇಲ್ಲ ಅಂತ ಅವರು ಹೇಳ್ಬೇಕಿತ್ತು. ಅವರು ಹೇಳಿಲ್ಲ, ಅವರು ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಸಮಸ್ತ ನಮ್ಮ ತುಳುನಾಡಿನ ಜನರಿಗೆ ಅವರು ಉತ್ತರ ಕೊಡ್ಬೇಕು. ನಿಮ್ಮಲ್ಲಿ ಬಂದ ಯಾರು ವ್ಯಕ್ತಿ ಇದ್ದಾರೆ, ಅವರು ಅಲ್ಲಿ ಮಾಡಬಹುದಂತ ಯಾವ ಆಧಾರದ ಮೇಲೆ ಮಾಡಿ ಹೇಳಿದ್ದಾರೆ, ಅಲ್ಲಿ ಮಾಡಬಹುದಾ, ನಾವು ಇಷ್ಟು ದಿವಸ ಯೋಚಿಸಿದ್ದೇವೆ, ಇದು ಇಲ್ಲಿ ಇದು ದಾಟಿ ಅದು ಬೇರೆ ಕಡೆ ಹೋಗ್ಲಿಕ್ಕಿಲ್ಲ ಎಂಬಂತ ಒಂದು ಇದಿತ್ತು, ಅದು ಹೋಗಿದೆ, ಅದು ಹೋಗುವಾಗ ಇವರು ಮಾಡಿದ್ದಾರೆ, ಇದು ಸರಿಯಾ ತಪ್ಪಂತ ಇನ್ನು ಅವರು ಉತ್ತರ ಕೊಡ್ಬೇಕು. ಅವ್ರ ಬಗ್ಗೆ ನಾನೇನು ಇದು ದೋಷಣೆ ಮಾಡ್ತಲ್ಲ, ಯಾಕಂದ್ರೆ ನಾನು ಕಟ್ಟೆ ಕಟ್ಟಿದ್ಮೇಲೆ ಅವ್ರು ಬಂದಿರೋದಲ್ಲ. ಅಲ್ಲ, ಕಟ್ಟೆ ಕಟ್ಟಿದ ಮೇಲೆ ಅವರು ಬಂದಿದ್ರು ಕೂಡ, ಬಂದ ಮೇಲೆ ಅವರದ್ದು ಸರಿಯಾ ತಪ್ಪಂತ ಹೇಳುವಂತ ಕೆಲಸ
ಅವರು ಮಾಡ್ಬೇಕಿತ್ತು. ಅವರೇ ನಾನೇ ನೇಮ ಕೋಲ ಕಟ್ಲಿಕ್ಕೆ ಬರ್ತೇನಂತ ಹೇಳ್ಬಾರ್ದಿತ್ತಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಬಂದು ಮಹಿಮೆಗಳು ತುಂಬಾನೇ ಆಗಿದಾವೆ. ಮಹಿಮೆ ತುಂಬಾ ಆದ್ರು ಮೇಡಮ್ ಇಲ್ಲೊಂದು ಕಟ್ಲೆ ಅಂತ ಇದೆ ಗೊತ್ತಾಯ್ತಾ, ಅದ್ರದ್ದು ಕೆಲವು ವಿಷಯಗಳಿವೆ. ಅದು ಇನ್ನು ನೀವೆಂತ ಹೇಳ್ಬೇಡಿ. ನಮ್ಗೆ ಜನರಿಗೆ ನೀವು ನಂಬಿರುವ ಭಕ್ತಿ, ಓಕೆ ನೀವು ಭಕ್ತಿಯಿಂದ ನಂಬಿದ್ರೆ ಇದು ಮಾಡಿದ್ರೆ ನಂತರ ನಿಮ್ಗೆ ಬಂದು ಮಾಹಿತಿ ಕೊಟ್ಟಂತ ವ್ಯಕ್ತಿ ನಿಮ್ಮಲ್ಲಿ ಇದು ಮಾಡಬಹುದು ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟು ಬೇಕಿತ್ತು ಮೇಡಮ್. ನಿಮ್ಗೆ ಅವರು ಮಾಡಬಹುದು ಅಂತ ಹೇಳಿದ ಕಾರಣ ನೀವು ಮುಂದುವರಿದ್ರಿ ಅಲ್ವಾ. ಹೌದು ಸ್ವಾಮಿ. ಇದು ಜನರಿಗೆ ಕರೆಕ್ಟ್ ಆಗಿ ತಿಳಿಬೇಕು. ಇದು ತಿಳಿತದೆ. ತಿಳಿದ ನಂತರ ಅದಕ್ಕೆ ಸಂಬಂಧಪಟ್ಟರಲ್ಲಿ ಯಾರಲ್ಲಿ ಪ್ರಶ್ನೆ ಮಾಡ್ಬೇಕು ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾವು ನಿಮ್ಮಲ್ಲಿ ಕೇಳಿ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಕೊರಗಜ್ಜನ ಇಲ್ಲದಕ್ಕೆ ಇಲ್ಲಿ ತನಕ ಬಂದಿಲ್ಲ ಅಲ್ವಾ. ಮಂಗಳೂರದ ಎಲ್ಲದ ದೇವಸ್ಥಾನಕ್ಕೆ ಬಂದಿದ್ದೀರಾ? ಇಲ್ಲ ಸ್ವಾಮಿ. ಇಲ್ಲಿ ತನಕ ಬಂದಿಲ್ಲ ನೀವು ಕೊರಗಜ್ಜನ ದೇವಸ್ಥಾನಕ್ಕೆ. ಮತ್ತೆ ಎರಡನೇ ವಿಷಯ, ಕೊರಗಜ್ಜ ನಿಮ್ಮ ಕನಸಲ್ಲಿ ಬಂದು ನಾನು ತನಿಯಜ್ಜ ಅಂತ ಹೇಳಿದ್ರಿ. ನಿಮ್ಮ ಕನಸಲ್ಲಿ ಬಂದದ್ದು. ನಂತರ ನೀವು ನಂಬಿದ್ರಿ. ಅಜ್ಜನೇ ನಿಮ್ಗೆ ಕಲ್ಲು ತೋರಿಸಿದ್ದಾರೆ, ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಹೇಳಿದ್ರಿ. ಪ್ರತಿಷ್ಠಾಪನೆ ಮಾಡಿದ ನಂತರ ಮಂಗಳೂರಿನವರು ಬಂದು ಇಲ್ಲಿ ನಂಬಬಹುದು ಅಂತ ಹೇಳಿದ್ರು. ಅವರು ಇಲ್ಲಿ ಕೋಲ ಮಾಡಬಹುದು, ನಾನು ಬರ್ತೇನಂತ ಅವರೇ ಹೇಳಿದ್ರು ಅಲ್ವಾ. ಅವರು ಬರ್ತೇನಂತ ಹೇಳಿದ್ದಾರೆ. ಈಗ ವಿಷಯ ಇಷ್ಟಿದೆ, ಅವರು ಬರ್ತೇನಂತ ಹೇಳಿದ್ದಾರೆ. ಆದ ಕಾರಣ ನಾವು ಇನ್ನು ಅವರಲ್ಲಿ ಅಲ್ಲಿ ನಂಬಬಹುದಾ, ಇದಕ್ಕೆಲ್ಲ ಸಮಸ್ತ ಊರಿನ ಜನರು ಇನ್ನು ಅವರನ್ನು ಪ್ರಶ್ನೆ ಮಾಡಿ ಕೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಅವರು ಹೇಳುವಂತ ಒಂದು ಸಂಪ್ರದಾಯವನ್ನು ನಂಬಿದ್ದೆವು, ಅದು ಕಟ್ಟುವವರೇ ಈ ರೀತಿ ಹೇಳಿದಾರಂತ ಹೇಳಿದಾಗ ಅವರೇ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ. ನಮ್ಮ ಭಕ್ತಿಯ ಪ್ರಶ್ನೆ ಇದು, ಗೊತ್ತಾಯ್ತಾ ಮೇಡಮ್. ಅದು ನಮ್ಮ ಭಕ್ತಿಯ ಪ್ರಶ್ನೆ ಆದ ಕಾರಣ ಎಲ್ಲರೂ ನಿಮ್ಗೆ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಇದು ಮಾಡಬೇಡಿ. ನಿಮ್ಗೆ ಕೊರಗಜ್ಜನ ಭಕ್ತಿ ನಿಜವಾಗಿ ಇದ್ರೆ ಆ ಕೊರಗಜ್ಜ ನಿಮ್ಮ ಕೈ ಬಿಡುವುದಿಲ್ಲ. ಇದ್ರಲ್ಲಿ ಈ ವಿಷಯದಲ್ಲಿ ದುಡ್ಡಿನ ವಿಷಯ, ದುಡ್ಡು ಲಾಭ ಮಾಡ್ಲಿಕ್ಕೆ ಅಥವಾ ಎಂತಾದ್ರೂ ಒಂದು ಹೊಂಚಿ ಹಾಕಿದ್ರೆ ಅವರನ್ನು ಕೊರಗಜ್ಜ ಖಂಡಿತ ಬಿಡುದಿಲ್ಲ. ಯಾರ್ ಮಾಡಿದಾರೋ ಆತರ ಅವರು ತಿಂದೇ ತಿಂತಾರೆ. ಅದು ನೀವು ಹೇಳ್ಬೇಕಂತ ಇಲ್ಲ ಮೇಡಮ್, ಅದು ತಿಂದೇ ತಿಂತಾರೆ. ನೀವು ನಂಬಿರುವ ಭಕ್ತಿ ನಿಜವಾಗಿದ್ರೆ ಅಥವಾ ನಮ್ಮ ತುಳುನಾಡಿನವರ ಭಕ್ತಿ ನಿಜವಾಗಿದ್ರೆ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರು ತಿಂದೇ ತಿಂತಾರೆ. ಬಟ್ ನಿಮಗೆ ಅಲ್ಲಿ ಬಂದಿರುವಂತಹ ವ್ಯಕ್ತಿ ಆ ರೀತಿ ಯಾಕೆ ಹೇಳಿದ್ರು ಎಂಬುದು ಇವತ್ತು ನಮ್ಮ ಪ್ರಶ್ನೆ. ಅವರು ನಮ್ಗೆ ಉತ್ತರ ಕೊಡ್ಲೇಬೇಕಾಗ್ತದೆ. ಅವರು ಮುಂದೆ ಉತ್ತರ ಕೊಡ್ತಾರೆ ಎಂಬಂತ ಒಂದು ಮನೋಭಾವನೆ ನಮ್ಗಿದೆ. ನೋಡುವ, ನಾವು ಕಾದ್ ನೋಡ್ತೇವೆ ಮೇಡಮ್. ಮತ್ತೊಂದು ವಿಷಯ ನೀವೆಂತ ಹೇಳಿದ್ರಿ, ನಿಮ್ಗೆ ಕಾಲ್ ಮಾಡಿ ಯಾರೋ ಒಬ್ರು ಎಂತ ಹೇಳಿದ್ರು, ಕೆಟ್ಟದಾಗಿ ಮಾತಾಡಿದ್ರು ಅಂತ ಹೇಳಿದ್ರಲ್ಲ. ಒಬ್ರು ಸಿಎಂ ಕಡೆಯಿಂದ ನಾನು ಮಾತಾಡ್ತಾ ಇರೋದು ನೀನ್ ನಮ್ಮನೆಗೆ ನೋಡಿ, ಆ ರೀತಿ ಕೆಟ್ಟ ವರ್ಡ್ಸ್ ಬೇಡಬೇಡಿ ಮೇಡಮ್. ನಿಮ್ಮ ಬಾಯಲ್ಲಿ ಅದು ಬರಬಾರ್ದು. ಯಾಕಂದ್ರೆ ನಿನ್ನಾಗೆ ಅಲ್ಲ ಹೇಳ್ಬೇಡಿ, ಅದು ವರ್ಡ್ಸ್ ಬೇಡ. ಕೆಟ್ಟಾಗಿ ಮಾತಾಡಿದ್ರಲ್ಲ. ನಾನು ಮತ್ತೊಂದು ಹೇಳ್ತೇನೆ ನಿಮ್ಮ ಬಗ್ಗೆ. ನಿಮ್ಮ ಒಂದು ಹುಡುಗಿಯಾಗಿ ನಿಮ್ಮನ್ನು ಅವ್ಯಾಚ ಶಬ್ದದಿಂದ ಕೆಟ್ಟ ಪದಗಳಿಂದ ಮಾತಾಡುವವ ಅವಸ ತುಳುನಾಡಿನ ದೈವದ ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಅಲ್ಲ, ಗೊತ್ತಾಯ್ತಾ. ದೈವದ ಬಗ್ಗೆ ಕೋಪದಿಂದ ಮಾತಾಡುದು ಬೇರೆ, ಅಶ್ಲೀಲವಾಗಿ ಮಾತಾಡುದು ಬೇರೆ. ದೈವದ ಮೇಲೆ ಭಕ್ತಿ ಇದ್ದವ ಯಾಕೆ ಹೀಗೆ ಮಾಡಿದ್ರೆ ಅಂತ ಕೇಳ್ತಾರೆ, ಬೈತಾರೆ, ಅದು ಬೇರೆ. ಅವರಿಗೆ ಕೋಪ ಇರ್ತದೆ, ಅದು ಬೇರೆ. ಆದ್ರೆ ನಿಮ್ಮನ್ನು ಅಶ್ಲೀಲವಾಗಿ ಕೆಟ್ಟ ಪದಗಳಲ್ಲಿ ಬೈದು ಎಂತೆಂತ ನೀವು ವರ್ಡ್ಸ್ ಹೇಳಿದ್ರಲ್ಲ, ಆ ರೀತಿ ಮಾತನಾಡುವ ತುಳುನಾಡಿನಲ್ಲಿ ಹುಟ್ಟಿರ್ಲಿಕ್ಕಿಲ್ಲ. ಅವನ ತಾಯಿ ತುಳುನಾಡಿನವರ ಆಗಿರ್ಲಿಕ್ಕೆ ಇಲ್ಲವೇ ಇಲ್ಲ. ಯಾರ್ಯಾರು ನಿಮ್ಮ ನಂಬರ್ ನೋಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಎಂತ ಮಾಡ್ಬೇಕಂತ ಹೇಳಿ ಮುಂದೆ ದೇವರ ಇದಕ್ಕೆ ದಾರಿ ತೋರಿಸ್ತಾರೆ. ನೀವು ಕೊರಗಜ್ಜನ ನಂಬಿದ್ದು ಸರಿ ಆದ್ರೆ ಅದನ್ನು ನಂಬಿ. ನಮ್ಗೆ ಇನ್ನು ಪ್ರಶ್ನೆ ಮಾಡ್ಲಿಕ್ಕಿರುವುದು ನೀವು ಹೇಳಿದ್ರಲ್ಲ, ಜನಾರ್ದನ ಯಾರಿದ್ದಾರೆ, ಜನಾರ್ದನ ಅಲ್ಲ, ಜನಾರ್ದನ ಕುಪ್ಪೆ ಪದವು ಅವರಲ್ಲಿ ನಾವು ಕೇಳ್ತೇವೆ ಹೇಗೆ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರಂತ ಹೇಳಿ. ಇಲ್ಲಿಯ ಸಮಸ್ತ ಜನತೆಗೆ ಅವರು ಉತ್ತರ ಕೊಡ್ಬೇಕಾಗ್ತದೆ. ಧನ್ಯವಾದಗಳು ಮೇಡಮ್. ಎಂತಾದ್ರೂ ಇದ್ರೆ ನಂಗೆ ಕಾಲ್ ಮಾಡಿ ಹಾಗೆ. ಸರಿ. ಓಕೆ.